ಎಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ. ಪ್ರತಿ ಮನೆಗಳಲ್ಲೂ ವೈವಿಧ್ಯಮಯ ಆಚರಣೆ, ಬಗೆ ಬಗೆಯ ಸಂಪ್ರದಾಯಗಳು. ಆದರೆ ದೀಪಾವಳಿ ಹಬ್ಬದಂದು ನಿರ್ಗತಿಕರ ಜೊತೆ ಸೇರಿ ಅವರ ಮುಖದಲ್ಲಿ ನಗುವಿನ ಬೆಳಕು ಚಿಮ್ಮಿಸುವ ಮೂಲಕ ಸಾರ್ಥಕ ರೀತಿಯಲ್ಲಿ ಹಬ್ಬ ಆಚರಿಸುವವರು ಇದ್ದಾರೆ. ಉಡುಪಿಯ ಪಲಿಮಾರು ಗ್ರಾಮದಲ್ಲಿ ಇಂತಹ ಅಪರೂಪದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವೆಂದರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರು ಜೊತೆಯಾಗಿಯೇ ಕೊರಗ ಸಮುದಾಯದವರ ಜೊತೆ ಸೇರಿ ದೀಪಾವಳಿಯನ್ನ ಆಚರಿಸಿದ್ರು. ಪಲಿಮಾರು ಗ್ರಾಮ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ಮುರುಕಲು ಮನೆಯಲ್ಲಿ ವಾಸಿಸುತ್ತಿದ್ದ ಪರಿಶಿಷ್ಟ ಜನಾಂಗದ ಈ ಕುಟುಂಬಗಳು ಆರ್ಥಿಕವಾಗಿ ಹಿಂದುಳಿದಿವೆ. ಹೀಗಾಗಿ ಈ ಮನೆಗಳಲ್ಲಿ ದೀಪಾವಳಿಯ ಸಂಭ್ರಮ ಇತರೆಡೆಗಳಲ್ಲಿ ಇರುವಂತೆ ಇರುವುದಿಲ್ಲ. ಇದನ್ನ ಅರಿತ ಸ್ಥಳೀಯರಾದ ಅಬ್ದುಲ್ಲಾ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿತೇಂದ್ರ ಪುಟಾರ್ಡು ಮತ್ತು ಕಾಪು ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಸುವರ್ಣ ಕೊರಗರ ಕೇರಿಗೆ ಹೋಗಿ ದೀಪಾವಳಿ ಹಬ್ಬ ಆಚರಿಸಿದ್ರು. ಮನಮಂದಿಯ ಜೊತೆಗೆ ಸೇರಿ ದೀಪಗಳನ್ನ ಹಚ್ಚಿ ಖುಷಿಪಟ್ರು. ಕೊರಗರು ತಮ್ಮ ಸಾಂಪ್ರದಾಯಿಕ ಢೋಲು ವಾದನ ಮಾಡಿ ಹಬ್ಬವನ್ನ ಸ್ಮರಣೀಯವಾಗಿಸಿದ್ರು. ಅಲ್ಲಿದ್ದ ಮಕ್ಕಳಿಗೆ ಪಟಾಕಿ ಸಿಹಿ ವಿತರಿಸಿದಾಗ ಅವರ ಕಣ್ಣುಗಳು ಮಿನುಗುತ್ತಿದ್ದವು. ಇಷ್ಟೇ ಅಲ್ಲ, 4 ಕೊರಗ ಕುಟುಂಬಗಳಿಗೆ ಹೊಸ ಬಟ್ಟೆ, ಅಕ್ಕಿ, ಬೆಲ್ಲ ಮತ್ತು ದವಸ ಧಾನ್ಯಗಳನ್ನ ವಿತರಿಸಲಾಯಿತು. ಪಡೆದುಕೊಂಡವರು ಹೊಟ್ಟೆ ತುಂಬಾ ಉಣ್ಣುತ್ತಾರೆ, ಕೊಟ್ಟವರು ಕಣ್ಣು ತುಂಬಾ ನಿದ್ದೆ ಮಾಡುತ್ತಾರೆ ಎಂಬ ಮಾತಿನಂತೆ 3 ಸಮುದಾಯದ ಸದಸ್ಯರು ಈ ದೀಪಾವಳಿಯನ್ನ ಸಾರ್ಥಕ ರೀತಿಯಲ್ಲಿ ಆಚರಿಸಿದ್ದು ಗಮನ ಸೆಳೆಯಿತು. ಪಲ್ಲವಿ ಸಂತೋಷ್, ವಿಪೋ ನ್ಯೂಸ್ 24/7 ಉಡುಪಿ.